ಉಡುಪಿ ಕುಂದಾಪುರದ ಎಡಮುಗಿಯ ಸಾಮಾಜಿಕ ಮುಂದಾಳು ಉದಯಗಾಣಿಗ ಕೊಲೆ ಪ್ರಕರಣದ ಆರೋಪಿ ಬಾಲಚಂದ್ರ ಭಟ್ ಎಂಬಾತನ ಜಾಮೀನು ಅರ್ಜಿಯನ್ನ ಕುಂದಾಪುರದ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ವಜಾಗೊಳಿಸಿ ಆದೇಶವನ್ನು ನೀಡಿದೆ. ಕೊಲೆ ಸಂಚು ರೂಪಿಸಿದ ಆರೋಪದ ಅಡಿಯಲ್ಲಿ ಬಂಧಿತನಾಗಿರುವಂತಹ ಬಾಲಚಂದ್ರ ಭಟ್ ಈ ಹಿಂದೆ ಪ್ರಕರಣದ ತನಿಖೆಯ ಸಂದರ್ಭದಲ್ಲಿ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ನ್ಯಾಯಾಲಯ ತಿರಸ್ಕಾರ ಮಾಡಿತ್ತು. ಇದೀಗ ದೋಷಾರೋಪಣಾ ಪಟ್ಟಿ ಸಲ್ಲಿಕೆಯ ಬಳಿಕ ಮತ್ತೊಂದು ಬಾರಿ ಆರೋಪಿ ಸಲ್ಲಿಸಿರುವ ಅರ್ಜಿಯನ್ನು ಕೂಡ ನ್ಯಾಯಾಧೀಶ ರವೀಂದ್ರ ಎಂ ಜೋಶಿ ತಿರಸ್ಕರಿಸಿ ಆದೇಶವನ್ನು ನೀಡಿದ್ದಾರೆ. ಜೂನ್ 5ರಂದು ರಾತ್ರಿಯ ವೇಳೆ ಎಡಮುಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರಾಣೇಶ್ ಯಡ್ಯಾಳ್ ಹಾಗೂ ಆತನ ತಂಡ ಉದಯಗಾಣಿಗ ಅವರ ಮೈ ಮೇಲೆ ಕಾರನ್ನ ಹತ್ತಿಸಿ ಕೊಲೆಯನ್ನ ಮಾಡಲಾಗಿತ್ತು.